ಸೊ ಕೆಪು ಮತಗಟ್ಟೆಯ ವಿಷಯಕ್ಕೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಮೊಹಮ್ಮದ್ ಅಲಿ ಬಿಟ್ಲರು, ನಮ್ಮ ಬಿಟ್ಲ ವರದಿಗಾರ ಮೊಹಮ್ಮದ್ ಅಲಿ ಅವರೇ ನಮಸ್ಕಾರ. ನಮಸ್ಕಾರ. ನಾವೀಗ ಕೆಪು ಕ್ಷೇತ್ರದ ವಿಶೇಷ ಮತಗಟ್ಟೆಯನ್ನು ಸ್ಥಾಪಿಸಿದ್ದಾರೆ ನೋಡಿ. ನಾವಲ್ಲಿ ಮತದಾರರು ಸಾಲುಗಟ್ಟಿ ಆರಾಮದಲ್ಲಿ ಕೂತ್ಕೊಂಡಿರೋದು, ಅಂದರೆ ಅಲ್ಲಿ ಚೇರ್ ವ್ಯವಸ್ಥೆ ಮಾಡಿದ್ದಾರೆ, ಇದೆಲ್ಲ ಕಾಣ್ತಾ ಇದ್ದೇವೆ. ಸೊ ಇದು ಯಾರು ಮಾಡಿದ್ದು, ಹೇಗೆ ಮಾಡಿದ್ದು, ಯಾಕೆ ಮಾಡಿದ್ದು? ಈ ಬಾರಿ ವಿಧಾನಸಭಾ ಚುನಾವಣೆ ಒಂದು ಹಲವು ವಿಶೇಷತೆಗಳನ್ನು ಹೊಂದಿದೆ. ಯಾಕಂದ್ರೆ ಈ ಪುತ್ತೂರು ವಿಧಾನಸಭಾ ಕ್ಷೇತ್ರ 2 ಭಾಗಗಳಲ್ಲಿ ಈ ಒಂದು ಮತಗಟ್ಟೆ ಸಂಖ್ಯೆ 91 ಅಂದ್ರೆ ಇದು ವಿಟ್ಲ ಸಮೀಪದ ಕೇಪು ಗ್ರಾಮಕ್ಕೆ ಬರ್ತದೆ. ಇಲ್ಲಿಂದ ಪ್ರತಿ ವರ್ಷವೂ ಇನ್ನ ಹೆಚ್ಚು ಮತದಾರರು ಹೊಂದಿರುವಂತ ಬೂತ್ ಆಗಿರುತ್ತದೆ. ಈ ಬಾರಿ ಚುನಾವಣೆ ಆಯೋಗ ಇಲ್ಲಿ ಒಂದು ವ್ಯವಸ್ಥಿತ ಒಂದು ಮದುವೆಯ ಒಂದು ಮಂಟಪದ ರೀತಿಯಲ್ಲಿ ಒಂದು ಆಸನ ಇದೆ, ಸಾಮ್ಯಾನ, ಮತ್ತೆ ಕೆಳಗಡೆ ಸುಂದರವಾಗಿ ಒಂದು ಆವರಣ ರೀತಿಯಲ್ಲಿ ನಿರ್ಮಿಸಿ, ಮತ್ತೆ ಅಲ್ಲಿ ಮತದಾರರಿಗೆ ಆಗಮಿಸಲು ಬೇಕಾದಷ್ಟು ಎಷ್ಟು ಜನ ಬರ್ತಾ ಅವ್ರಿಗೆ ಬೇಕಾದಷ್ಟು ಆಸನ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಕ್ಯೂ ನಿಲ್ಲುವ ಅವಶ್ಯಕತೆ ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಕುಳಿತುಕೊಂಡೇ ಸರದಿ ಮೂಲಕ ಹೋಗಿ ಮತದಾನ ಮಾಡ್ತಾ ಇದ್ದಾರೆ. ಮತ್ತೆ ಈ ಬಿಸಿಲಿನಲ್ಲಿ ಸ್ವಲ್ಪ ಆಯಾಸ ಆದವರಿಗೆ ಬಂದ ಕೂಡಲೇ ನೀರು ಮತ್ತು ಬೆಲ್ಲವನ್ನು ಇದು ಸತ್ಕಾರ ಮಾಡ್ತಾ ಇದ್ದಲ್ಲ ಅವರಿಗೆ. ಸೊ ಅಂದ್ರೆ ಇದು ಯಾರು ಮಾಡ್ತಾ ಇರೋದು? ಚುನಾವಣಾ ಆಯೋಗದ ವತಿಯಿಂದ ಮಾಡ್ತಾ ಇರೋದು ಅಥವಾ ಯಾವ ಸಂಘಟನೆ ಮಾಡ್ತಾ ಇರೋದು? ಇಲ್ಲ, ಚುನಾವಣೆ ಆಯೋಗದ ಇದು ಆಯೋಜಿಸಲಾಗಿದೆ. ಇದರ ಜವಾಬ್ದಾರಿಯನ್ನು ಇಲ್ಲಿಯ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಗ್ರಾಮ ಕಾರ್ಮಿಕರು ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ರೀತಿ ಸುತ್ತಮುತ್ತಲಿನ ಇದನ್ನು ನೋಡಲು ಕೆಲವರು ಬೇರೆ ಕಡೆ ಮತದಾನ ಮಾಡಿ ಇದನ್ನು ನೋಡಲು ಬೇಕಾಗಿ ಸಾಲುಗಟ್ಟಿ ಬಂದು ಇಲ್ಲಿ ನೋಡ್ತಾ ಇದ್ದಾರೆ. ಇದು ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಹಬ್ಬ ಅಂತ ಹೇಳಲಾಗ್ತಾ ಇದೆ. ಹಬ್ಬದ ವಾತಾವರಣವನ್ನು ಅಲ್ಲಿ ಕಟ್ಟಿಕೊಡ್ಲಾಗುವ ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದೆ ಕೆಪು. ಅದೇ ಅದಲ್ಲದೆ ಅಲ್ಲಿ ಒಂದು ತುರ್ತು ಚಿಕಿತ್ಸಾ ಘಟಕವನ್ನು ಕೂಡ ಸ್ಥಾಪಿಸಲಾಗಿದೆ. ಯಾರಾದ್ರೂ ಏಜಿಡ್ ಅವರಿಗೆ ಕೆಲವರಿಗೆ ತೊಂದರೆ ಆಗುತ್ತದೆ ತಕ್ಷಣವೇ ಇಲ್ಲಿ ಸ್ಪಂದಿಸುವ ಒಂದು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಯನ್ನು ಕೂಡ ಇಲ್ಲಿ ನೇಮಿಸಲಾಗಿದೆ. ಯಾಕೆ ಈ ಕ್ಷೇತ್ರವನ್ನೇ ಮಾದರಿ ಮತಗಟ್ಟೆಯಾಗಿ ರೂಪಿಸಲಿಕ್ಕೆ ಯೋಚಿಸಲಾಯಿತು ಅಂತ ಏನಾದ್ರು ಮಾಹಿತಿ ಇದೆಯಾ? ಅದ್ರ ಬಗ್ಗೆ ಅಧಿಕಾರಿಗಳು ಯಾವುದೇ ಮಾತುಕತೆಗೆ ಸಿಗ್ಲಿಲ್ಲ. ಆದ್ರೆ ಅಧಿಕಾರಿಗಳು ಬೇರೆ ಹೇಳುವ ಪ್ರಕಾರ, ಯಾಕಂದ್ರೆ ಸುಸಜ್ಜಿತವಾಗಿ ನಡೆಯುವಂದ್ರೆ ಇಲ್ಲಿ ಒಂದು ಎಲ್ಲ ಸಂಪೂರ್ಣ ವ್ಯವಸ್ಥೆ ಇದೆ, ಆವರಣದ ಶಾಲೆ ಇದೆ, ಮತ್ತೆ ಬೇಕಾದಷ್ಟು ಜಾಗಗಳಿವೆ. ಅದರಲ್ಲಿ ಇದನ್ನ ಆಯ್ಕೆ ಮಾಡಿದೆ ಅಂತ ಎಲ್ಲ ಆಗ್ತಾ ಇದೆ. ಸೊ ಇನ್ನು ನಿಮ್ಮ ವಿಟ್ಲ ವ್ಯಾಪ್ತಿಯಲ್ಲಿ ಮತದಾನದ ಪ್ರಕ್ರಿಯೆಗಳ ಬಗ್ಗೆ ಮಾತಾಡೋದು ಹೇಗಿದೆ? ಅಲ್ಲಿ ಮತದಾನ ಪ್ರಕ್ರಿಯೆಗಳು ಎಲ್ಲ ಬೆಳಿಗ್ಗಿಂದಲೂ ಶಾಂತಿಯುತವಾಗಿ ಮತದಾನ. ಬೆಳಿಗ್ಗೆ 10 ಗಂಟೆ ಆಗುವ ಕೆಲವು ಮತಗಟ್ಟೆ 30% ಮತದಾನ ಆಗಿ ಮುಗಿದಿದೆ. ಆದ್ರೆ ಪ್ರತಿಯೊಂದು ಕ್ಯೂ ನಿಂತುಕೊಂಡು ಬೆಳಿಗ್ಗೆ 7 ಗಂಟೆಯಿಂದಲೂ ಕ್ಯೂ ನಿಂತುಕೊಂಡೇ ಜನಗಳು ಮತದಾನ ಮಾಡ್ತಾ ಇದ್ದಾರೆ. ಹೆಚ್ಚಿನಾಗಿ ಯುವಕರು ಹೆಚ್ಚಿನ ಉತ್ಸಾಹ ತೋರ್ತಾ ಇದೆ ಮತದಾನ ಮಾಡಲು. ಅದೇ ರೀತಿ ಯಾವುದೇ ಅಹಿತಕರ ಈ ಕೋಮು ಸೂಕ್ಷ್ಮ ಪ್ರದೇಶದ ಕನ್ಯಾನ ಹಾಗೂ ಕರೋಪಡಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದೆ. ಉಳಿದ ಕಡೆಯಲ್ಲಿ ಅಷ್ಟೇನು ಕೇವಲ ಒಬ್ಬರ ಸಿಬ್ಬಂದಿಯನ್ನು ನೇಮಿಸಿದ್ದಾರೆ. ಸೊ ಅಂದ್ರೆ ಈ ಹಿಂದಿನ ಮತದಾನ ಪ್ರಕ್ರಿಯೆಗೆ ಹೋಲಿಸಿದರೆ ಈಗ ವಿಟ್ಲ ಪ್ರದೇಶ ವ್ಯಾಪ್ತಿಯಲ್ಲಿ ಅಥವಾ ನಿಮ್ಮ ಕನ್ಯಾನ ಪ್ರದೇಶ ವ್ಯಾಪ್ತಿಯಲ್ಲಿ ಮತದಾನ ಪ್ರಕ್ರಿಯೆಗಳು ಯಾವ ಪ್ರಮಾಣದಲ್ಲಿದೆ? ಕಳೆದ ಲೋಕಸಭೆ ಚುನಾವಣೆ ಇಷ್ಟೊಂದು ಉತ್ಸಾಹ ತೋರ್ತಾ ಇರಲಿಲ್ಲ, ಯಾಕಂದ್ರೆ ಇಷ್ಟೊಂದು ದೊಡ್ಡ ಮಟ್ಟದ ಕ್ಯೂ ಇರಲಿಲ್ಲ. ಆದ್ರೆ ಈ ಬಾರಿಯ ಮತದಾನ, ಯಾಕಂದ್ರೆ ಇಲಾಖೆ ಈ ಹಿಂದೆ ಇದರ ಮಹತ್ವದ ಮತದಾನ ಮಹತ್ವ ಅಲ್ಲಿ ಕೆಲವು ಪ್ರಚಾರವನ್ನು ಮಾಡಿದ್ದರಿಂದ ಜನಗಳಲ್ಲಿ ಒಂದು ಉತ್ಸಾಹ ತುಂಬಿದೆ. ಅದಲ್ಲದೆ ನಾವು ಇವತ್ತು ಬೇಗ ಮತದಾನ ಮುಗಿಸಿ ಮನೆಗೆ ಸೇರುವಂತದ್ದು. ಅದರಲ್ಲೇ ಸರ್ಕಾರಿ ರಜೆ ಕೂಡ ನೀಡಿದ್ದರಿಂದ ಜನರಲ್ಲಿ ಮತ್ತಷ್ಟು ಕೆಲವರು ರಜೆ ಇದೆ, ಅದರಿಂದ ಬೇಗ ಬಂದು ಮತದಾನ ಮಾಡಿ ಹೋಗ್ತಾ ಇದ್ದಾರೆ ಅವನು. ಅಂದ್ರೆ ಮತದಾನದ ಪ್ರಕ್ರಿಯೆ ಈ ವರ್ಷದಿಂದ ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಆರಂಭ ಮಾಡಿದ್ದಾರೆ. ಸೊ ಇದು ಜನರಿಗೆ ಅನುಕೂಲವಾಗಿದೆ ಅಂತ ಹೇಳ್ತಾ ಇದ್ದೀರಿ ನೀವು? ಅದೇ ಬೆಳಿಗ್ಗೆ 7 ಗಂಟೆ ಸ್ಟಾರ್ಟ್ ಆದ ಮತದಾನದಿಂದ ಬೆಳಿಗ್ಗೆ ಕೆಲವರು ಬಿಸಿಲು ಬರುವಾಗ ಮುಂಚೆ ತಾವು ತಮ್ಮ ಹಕ್ಕನ್ನು ಚಲಾಯಿಸಿ ತಮ್ಮ ಉಳಿದ ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಅದಲ್ಲದೆ ನಿನ್ನೆ ರಾತ್ರಿ ಮಳೆ ಸುರಿಯುವುದರಿಂದ ಹೆಚ್ಚಿನ ಬಿಸಿಲೇನು ಕಾಣ್ತಾ ಇಲ್ಲ. ಮೊಹಮ್ಮದ್ ಅಲಿ ಅವರೇ, ನಿಮ್ಮ ವ್ಯಾಪ್ತಿಗೆ ಅಂದ್ರೆ ವಿಟ್ಲ ವ್ಯಾಪ್ತಿಯಲ್ಲಿ ನೋಡೋದು ಅದರಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಂಚಿಕೊಳ್ತಾರೆ ನಿಮ್ಮ ಕ್ಷೇತ್ರವನ್ನ. ಒಂದು ಕಾಪು ಮತ್ತೊಂದು ಬಂಟ್ವಾಳ. ಹೌದು, ಪುತ್ತೂರು ಮತ್ತು ಬಂಟ್ವಾಳ. ಸಾರಿ, ಪುತ್ತೂರು ಮತ್ತು ಬಂಟ್ವಾಳ ಕ್ಷೇತ್ರಗಳು. ಸೊ ಈ ಪುತ್ತೂರು ಮತ್ತು ಬಂಟ್ವಾಳ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದ್ರೆ ಮತದಾನ ಪ್ರಕ್ರಿಯೆಗಳನ್ನು ನೋಡಿದಾಗ ಯಾವುದು ಹೆಚ್ಚು ಬಿರುಸಿನಲ್ಲಿದೆ ಅಂತ ನಿಮ್ಗೆ ಅನಿಸ್ತಾ ಇದೆ? ಯಾಕಂದ್ರೆ ಈ ಪುತ್ತೂರು ಮತ್ತು ಬಂಟ್ವಾಳ ನಮಗೆ ಪುತ್ತೂರು ಹೆಚ್ಚಿನ ಬೂತ್ಗಳು ಕಂಡು ಬರುವುದರಿಂದ ಪುತ್ತೂರಿನಲ್ಲಿ ಬಿರುಸಿನಿಂದ ಕೂಡಿದೆ. ಅದೇ ಈ ಕನ್ಯಾನ ಮತ್ತು ಕರೋಪಡಿ ಗ್ರಾಮಗಳು ಬಂಟ್ವಾಳ ಕ್ಷೇತ್ರಗಳಿಂದ ಅಲ್ಲಿ ಕೂಡ ಬಿರುಸಿನಿಂದ ಜನಗಳು ಕ್ಯೂ ನಿಂತು ನಾಮುಂದು ಅಂತ ಹೇಳಿ ಮತದಾನ ಮಾಡ್ತಾ ಇದ್ದಾರೆ. ಓಕೆ, ಧನ್ಯವಾದಗಳು ಮೊಹಮ್ಮದ್ ಅಲಿ ಅವರೇನು ಮಾಹಿತಿ ನೀಡಿದ್ದಾರೆ.